ರಾಜರಾಜೇಶ್ವರಿ ನಗರದ ಉಪಚುನಾವಣೆಯಲ್ಲಿ ಜಯಬೇರಿ ಗಳಿಸಿದ ಬಿಜೆಪಿ ಅಭ್ಯರ್ಥಿ ಮುನಿರತ್ನ ಅವರು ಕಾಂಗ್ರೆಸ್ ಅಭ್ಯರ್ಥಿ ಕುಸುಮಾ ಅವರಿಗೆ ಟಾಂಗ್ ಕೊಟ್ಟಿದ್ದಾರೆ. ಸತ್ಯ ಮಾತನಾಡಿ, ಕೊನೆಯ ಕ್ಷಣದಲ್ಲಿ ನಾನು ಬಳಸದೇ ಇರುವ ಪದವನ್ನ ಬಳಸಿದ್ದೇನೆ ಅಂತ ಕಣ್ಣೀರು ಹಾಕಿದ್ದೀರಲ್ವಾ? ಬರೀ ಕಣ್ಣೀರು ಹಾಕಿದರೆ ಮತದಾರರು ಕರಗುವುದಿಲ್ಲ ಎಂದಿದ್ದಾರೆ. ನಿಜ ಮಾತಾಡಿ, ಸತ್ಯ ಮಾತಾಡಿ. ಕೊನೆಯ ಕ್ಷಣದಲ್ಲಿ ನಾನು ಬಳಸದೇ ಇರುವಂಥ ಪದನ ಬಳಸಿದ್ದೀನಿ ಅಂತ ಕಣ್ಣೀರು ಹಾಕಿದ್ರಲ್ಲ, ಅದಕ್ಕಿಂತ ದೊಡ್ಡ ತಪ್ಪು ಇನ್ಯಾವುದೂ ಇಲ್ಲ. ಇನ್ನು ಮುಂದಕ್ಕೆ ಇಂಥ ತಪ್ಪುಗಳನ್ನ ಮಾಡೋದು ಬೇಡ. ನನ್ನ ಬಾಯಿನಲ್ಲಿ ನನ್ನ ಕೊನೆ ಉಸಿರಿರೋವರೆಗೂ ನಾನು ಯಾವುದೇ ಹೆಣ್ಣುಮಗಳಿಗೆ ಬೈಯೋದು ಇಲ್ಲ. ಅಂಥ ಪಾಪದ ಕೆಲಸ, ಅಂಥ ಪಾಪದ ಮಾತು ನನ್ನ ಬಾಯಲ್ಲಿ ಬರಲ್ಲ. ಆದರೆ ಅಂಥ ಪಾಪದ ಒಂದು ಪದನ ನಾನು ಉಪಯೋಗಿಸಿದ್ದೀನಿ ಅಂತ ನೀವು ಕಣ್ಣೀರು ಹಾಕಿದ್ರಿ. ಇನ್ನು ಮುಂದಕ್ಕಾದರೂ ಸತ್ಯ ಮಾತಾಡಿ, ನ್ಯಾಯವಾಗಿ ನಿಜ ಮಾತಾಡಿದ್ರೆ ಖಂಡಿತವಾಗ್ಲೂ ಯಾವ ಹೆಣ್ಮಗಳೇ ಆಗಲಿ, ಪ್ರತಿಸ್ಪರ್ಧಿಗೆ ನಾನು ಹೇಳೋದು ಒಂದೇ ಮಾತು, ನಿಜ ಮಾತಾಡಿ, ಸತ್ಯ ಮಾತಾಡಿ. ಕೊನೆಯ ಕ್ಷಣದಲ್ಲಿ ನಾನು